ಕೇಂದ್ರ ಸರ್ಕಾರದ 290 ಕೋಟಿ ಹಾಗೂ ರಾಜ್ಯ ಸರ್ಕಾರದ 297 ಕೋಟಿ ರೂಪಾಯಿ ಅನುದಾನದಲ್ಲಿ ನಗರದಲ್ಲಿ ಅನುಷ್ಠಾನಗೊಂಡಿರುವ ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಕಾಮಗಾರಿಗಳು ಕಳಪೆ ಗುಣಮಟ್ಟದಿಂದ ಕೂಡಿದ್ದು, ಇದನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷದಿಂದ ಮುಂದಿನ ದಿನಗಳಲ್ಲಿ ಹೋರಾಟ ಹಮ್ಮಿಕೊಳ್ಳುವುದಾಗಿ ಮಾಜಿ ಶಾಸಕ ಡಾಕ್ಟರ್ ಎಸ್ ರಫೀಕ್ ಅಹಮದ್ ಎಚ್ಚರಿಕೆ ನೀಡಿದರು. ನಗರದಲ್ಲಿ ಇಂದು ಬೆಳಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸ್ಮಾರ್ಟ್ ಸಿಟಿ ಯೋಜನೆಗೆ ಸಂಬಂಧಿಸಿದ ಇಲಾಖೆಯವರಿಗೆ ಪತ್ರ ಬರೆದು ಮಾಹಿತಿ ಕೇಳಿದರೆ ಪೂರ್ಣ ಮಾಹಿತಿಯನ್ನು ಕೊಟ್ಟಿಲ್ಲ. ಬಂದಿರುವ ಅನುದಾನ ಖರ್ಚಾಗಿರುವುದೆಷ್ಟು, ಕಾಮಗಾರಿಗಳ ಪ್ರಗತಿಗೆ ಸಂಬಂಧಿಸಿದಂತೆ ಅಪೂರ್ಣ ಮಾಹಿತಿ ನೀಡಿದ್ದು, ಇದರ ವಿರುದ್ಧ ಸ್ಮಾರ್ಟ್ ಸಿಟಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು. ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಗ್ರಂಥಾಲಯ, ಕ್ರೀಡಾಂಗಣ, ಟ್ರಾಮ್ ಸೆಂಟರ್ ಇತ್ಯಾದಿ ಕಾಮಗಾರಿಗಳ ಜೊತೆಗೆ ಅಲ್ಲಲ್ಲಿ ಗಿಡಗಳನ್ನು ನೆಟ್ಟು ಬೆಳೆಸುತ್ತಿದ್ದು, ಈ ಎಲ್ಲ ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂದು ಆರೋಪಿಸಿದರು. ರಾಷ್ಟ್ರ ಮಟ್ಟದ ಗುತ್ತಿಗೆದಾರ ಕಂಪನಿಗೆ ಸ್ಮಾರ್ಟ್ ಸಿಟಿ ಕಾಮಗಾರಿಗಳನ್ನು ನೀಡಿದ್ದರೆ ಗುಣಮಟ್ಟವನ್ನು ನಿರೀಕ್ಷಿಸಬಹುದಿತ್ತು. ಸ್ಥಳೀಯ ಗುತ್ತಿಗೆದಾರರಿಗೆ ಕಾಮಗಾರಿ ನೀಡಿರುವುದರಿಂದ ದುಪ್ಪಟ್ಟು ಹಣ ಖರ್ಚು ಮಾಡಿ ಕಳಪೆ ಕೆಲಸ ಮಾಡಿರುವುದು ಕಂಡುಬರುತ್ತಿದೆ ಎಂದರು. ಈ ಬಗ್ಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ವರದಿ ನೀಡಿ ಕಾಮಗಾರಿ ಅನುಷ್ಠಾನಕ್ಕೆ ಸಂಬಂಧಿಸಿದ ವಿವರಗಳನ್ನು ಸ್ಮಾರ್ಟ್ ಸಿಟಿ ಇಲಾಖೆಯ ವೆಬ್ಸೈಟ್ಗೆ ಹಾಕುವ ಮೂಲಕ ಸಾರ್ವಜನಿಕ ವೀಕ್ಷಣೆಗೆ ಅವಕಾಶ ಮಾಡಿಕೊಡುವಂತೆ ಒತ್ತಾಯಿಸಿದರು. ನಗರದಲ್ಲಿ 2ನೇ ಹಂತದ ಯುಜಿಡಿ ಕಾಮಗಾರಿ, 24x7 ನಿರಂತರ ನೀರು ಸರಬರಾಜು ಯೋಜನೆ, ಮನೆ ಮನೆಗೆ ಗ್ಯಾಸ್ ಪೈಪ್ ಲೈನ್ ಸಂಪರ್ಕ ಇತ್ಯಾದಿ ಕಾಮಗಾರಿಗಳನ್ನು ಅಸಮರ್ಪಕ ರೀತಿಯಲ್ಲಿ ನಿರ್ವಹಿಸಲಾಗಿದೆ ಎಂದರು. ಮುಖಂಡರಾದ ನಯಾಜ್ ಅಹಮದ್, ಮೆಹಬೂಬ್ ಪಾಷಾ, ಜೆ ಕುಮಾರ್, ಮಹೇಶ್, ಆಟೋ ರಾಜು, ಪ್ರಭಾವತಿ, ಸುಧೀಶ್ವರ್, ಹರ್ಮ್ ಬೇಗಂ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ಪ್ರಾಜೆಕ್ಟ್ ಏನೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಚಿಕ್ಕದಾಗಿ ಒಂದು ಫೋಟೋ ಹಾಕಿ ಪ್ರಾಜೆಕ್ಟ್ ಬಂದಿದೆ ಅಂತ ಹೇಳಿದ್ದಾರೆ. ಅದನ್ನು ವಿವರಗಳನ್ನು ತೊಳಕ್ ಹೋದ್ರೆ ತಗೊಂಡ್ರೆ ನೋಡಕ್ ಹೋದ್ರೆ ಅಲ್ಲಿ ಕೇವಲ 1 ಪೇಜ್ ವಿವರ ಈ ರೀತಿ ಬರ್ತಾ ಇದೆ. ರಿಂಗ್ ರೋಡಿಗೆ 98 ಕೋಟಿ ಖರ್ಚು ಮಾಡಿದ್ಬಿಟ್ಟು ಈ ರೀತಿ ರಿಂಗ್ ರೋಡ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅದು ಯಾವುದೋ ಒಂದು ನಕ್ಷೆ ಹಾಕಿ ರಿಂಗ್ ರೋಡ್ ಪೂರ್ಣಗೊಂಡಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಅವರು ಮಾಹಿತಿಯನ್ನ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ. ಕನಿಷ್ಠ ಪಕ್ಷ ನೀವು ನಮಗೆ ಕೊಡಕ್ಕೆ ಮಾಹಿತಿ ಕೊಡಕ್ಕೆ ಆಗ್ತಾ ಇಲ್ಲ. ಬಹಳ ವಿವರ ನನಗೂ ಅರ್ಥ ಆಗುತ್ತೆ, ನಾನು ಸಿವಿಲ್ ಇಂಜಿನಿಯರ್ ಆಗಿದ್ದೀನಿ, ವಿವರಗಳು ಜಾಸ್ತಿ ಇರ್ತವೆ. ಕನಿಷ್ಠ ಪಕ್ಷ ನೀವು ನಿಮ್ಮ ವೆಬ್ಸೈಟಿನಲ್ಲಿ ಏನು ಸ್ಮಾರ್ಟ್ ಸಿಟಿ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅಲ್ಲಿ ತಾವು ಹಾಕಿ ವಿವರಗಳನ್ನು ಹಾಕಿ, ರಿಂಗ್ ರೋಡಿನಲ್ಲಿ ಇಷ್ಟು ಖರ್ಚಾಗಿದೆ ಅದರ ನಕ್ಷೆ ಹಾಕಿ, ಅದರ ಕ್ರಾಸ್ ಸೆಕ್ಷನ್ ಹಾಕಿ, ಅದರ ಲೆವೆಲ್ಸ್ ಹಾಕಿ, ನಮಗೂ ಗೊತ್ತಾಗುತ್ತೆ ಎಷ್ಟು ಖರ್ಚು ಮಾಡಿದ್ದಾರೆ ಇವರು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾನು ಟೂಡಾ ಅಧ್ಯಕ್ಷ ಆದಾಗ ಟೂಡಾದಿಂದ ರಿಂಗ್ ರಸ್ತೆ ಅಭಿವೃದ್ಧಿ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೂ ತರಿಸಿದ್ರಿ, ಆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೂ ನಾವು ಕಳಿಸಿದ್ವಿ. ಕಾರಣಾಂತರದಿಂದ ಅನುದಾನ ಇಲ್ಲ ಅಂತ ಹೇಳ್ಬಿಟ್ಟು ಅದು ರಿಜೆಕ್ಟ್ ಆಗಿತ್ತು. ಅದು ಆದರೆ ಇವಾಗ ಸ್ಮಾರ್ಟ್ ಸಿಟಿ ವತಿಯಿಂದ ಮಾಡಿದರೆ ಸಂತೋಷದ ವಿಷಯ. ನಾವು ಯಾವುದೇ ಒಂದು ಕಾಮಗಾರಿ ಆದ್ರೆ ನಾವು ಅದನ್ನ ಸ್ವಾಗತಿಸ್ತೀವಿ. ಆದರೆ ಈ ರೀತಿಯ ಕಳಪೆ ಈಗಾಗಲೇ ತಾವು ಒಂದು ಸ್ಮಾರ್ಟ್ ಸಿಟಿಯ ರಿಂಗ್ ರಸ್ತೆಗೆ ಹೋಗಿ ನೋಡಬಹುದು ಯಾವ ರೀತಿಯ ಕಳಪೆ ಕೆಲಸ ಅವ್ರು ಮಾಡಿದ್ದಾರೆ. ನೀರು ಕೆಲವು ಭಾಗದಲ್ಲಿ ನೀರು ನಿಲ್ತಾ ಇದೆ, ಮೀಡಿಯಾ ಏನು ಗೋಡೆ ಇದಾವೆ ಅದು ಗೋಡೆ ಆಗಲೇ ಒಡೆದೋಗಿದ್ದಾವೆ. ಏನು ಮೀಡಿಯಾದಲ್ಲಿ ಸರಿಯಾದ ರೀತಿಯಲ್ಲಿ ಸಸಿಗಳನ್ನು ನೆಟ್ಟಿಲ್ಲ, ಅದಕ್ಕೂ ದುಡ್ಡು ಖರ್ಚು ಮಾಡಿದ್ದಾರೆ ಅವರು, ಸಸಿಗಳನ್ನು ನೆಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಈ ರೀತಿ ಆಮೇಲೆ ಬೀದಿ ದೀಪಗಳು ತಾವು ರಾತ್ರಿ ಹೊತ್ತು ನೋಡಿ ಯಾವ ರೀತಿಯ ಬೀದಿ ದೀಪಗಳು ಆ ರಿಂಗ್ ರಸ್ತೆಯಲ್ಲಿ ಹಾಕಿದ್ದಾರೆ ಅಂದ್ಬಿಟ್ಟು. ಇನ್ನೊಂದು ತಾವು ಕ್ರೀಡಾಂಗಣ ನೋಡ್ಬೋದು, ಒಳ ಕ್ರೀಡಾಂಗಣ ಮಾಡಿದ್ದಾರೆ. ಅದು ಒಂದು ಕುರಿ ಅಥವಾ ದನಗಳ ದೊಡ್ಡಿ ಅಂತ ಹೇಳ್ಬೋದು. ಆ ರೀತಿಯ ಒಂದು ಸ್ಮಾರ್ಟ್ ಸಿಟಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಒಂದು ರೀತಿಯ ನಾಚಿಕೆ ಆಗ್ತದೆ. ನಮಗೆ ಸ್ಮಾರ್ಟ್ ಸಿಟಿಯಿಂದ ಈ ರೀತಿಯ ಕೆಲಸಗಳು ತುಮಕೂರು ನಗರದಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಅದೊಂದು ನಮಗೆಲ್ಲರಿಗೂ ಒಂದು ರೀತಿಯ ಅವಮಾನಕ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂತಹ ಒಂದು ಕಾಮಗಾರಿಗಳನ್ನ ಸ್ಮಾರ್ಟ್ ಸಿಟಿಯಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಕೊನೆಯದಾಗಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ತಾವು 1 ತಿಂಗಳ ಒಳಗೆ ಇವತ್ತು ಏನು ಕಾಮಗಾರಿಗಳು ಮಾಡಿದ್ದೀರಾ ಎಲ್ಲಾ ಕಾಮಗಾರಿಗಳ ಪೂರ್ಣ ಮಾಹಿತಿಯನ್ನ ನಾವು ಇದುವರೆಗೆ ಏನ್ ಕೇಳಿದೀವಿ, ನಾನು ಆಗಿರ್ಬೋದು, ಕೆಲವು RTI ಕಾರ್ಯಕರ್ತರಾಗಿರ್ಬೋದು, ಏನ್ ಕೇಳಿದೀವಿ ಆ ಎಲ್ಲಾ ಮಾಹಿತಿಗಳನ್ನ ತಾವು ತಮ್ಮ ವೆಬ್ಸೈಟ್ ನಲ್ಲಿ ಹಾಕಬೇಕು. ಇಲ್ಲದಿದ್ರೆ ನಾವು ಉಗ್ರ ಹೋರಾಟ ಮಾಡಿ ತಮ್ಮ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ನಾವು ತಮ್ಮ ಮುಖಾಂತರ ಆ ಸಂಬಂಧಪಟ್ಟ ಇಲಾಖೆಗೆ ನಾನು ಎಚ್ಚರಿಕೆ ಕೊಡಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೊತೆಗೆ ಏನು ಈ ರೀತಿಯ ಒಂದು ನಮ್ಮ ಏನು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾ ಇಲ್ಲ, ಇದನ್ನ ನಾನು ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ನಾವು ತರ್ತೀವಿ ಅಂತ ತಮ್ಮ ಮುಖಾಂತರ ನಾನು ಅವರಿಗೆ ಎಚ್ಚರಿಕೆ ಕೊಡಕ್ಕೆ ನಾನು ಬಯಸ್ತಾ ಇದ್ದೀನಿ. ಅನುದಾನದ ಕೆಲವು ಕಾಮಗಾರಿಗಳು ಇವಾಗೂ ನಡೀತಾ ಇದ್ದಾವೆ.
ಆದ್ರೆ ಇಲ್ಲೂ ಕೂಡ ತಾರತಮ್ಯ ಆಗ್ತಾ ಇದೆ, ಲೋಪದೋಷಗಳು ಆಗ್ತಾ ಇದಾವೆ. ಕೆಲವು ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಸದಸ್ಯರಿದ್ದಾರೆ, ಆ ಸದಸ್ಯರ ಅವಾರ್ಡಿನಲ್ಲಿ ಕಡಿಮೆ ಅನುದಾನ ಆಗ್ತಾ ಇದ್ದಾರೆ. ಆಮೇಲೆ ಆ ಸದಸ್ಯರಿರುವ ನಮ್ಮ ಸದಸ್ಯರಿರುವ ಕೆಲವು ಕಾಮಗಾರಿಗಳಿಗೆ ಕೆಲವರು ಒಂದು ಕೇಸ್ ಹಾಕಿ ಕೋರ್ಟಿನಲ್ಲಿ ಹೇಳ್ಕೊಂಡು ಹೋಗುವಂತ ಕ್ರಿಯೆ ಕೂಡ ಮಾಡ್ತಾ ಇದ್ದಾರೆ. ಕೆಲವು ರಸ್ತೆಗಳು ಇದ್ರೆ ನಮ್ಮ ಅನುದಾನ ಇದ್ದಿದ್ದು ಏನು ಇಸ್ರಾ ಶಾದಿ ಮಾಲ್ ಇದೆ, ಅಲ್ಲಿಂದ ಹಿಡ್ಕೊಂಡು ದಾನಾ ಪ್ಯಾಲೇಸ್ ಹಿಡ್ಕೊಂಡು ಗಂಗಸಂದ್ರವರೆಗೂ ರಸ್ತೆ ಇತ್ತು. ಆದ್ರೆ ಇಲ್ಲಿ ಇವಾಗ ಇವರು ದಾನಾ ಪ್ಯಾಲೇಸ್ ಇಂದ ಹಿಡ್ಕೊಂಡು ಗಂಗಸಂದ್ರವರೆಗೂ ರಸ್ತೆ ಮಾಡಿದ್ದಾರೆ. ಇಸ್ರಾ ಶಾದಿ ಮಾಲಿನಿಂದ ದಾನಾ ಪ್ಯಾಲೇಸ್ ವರೆಗೂ ಏನು ಸದಾಶಿವನಗರದ ಮುಖ್ಯ ರಸ್ತೆ ಇದೆ, ಆ ರಸ್ತೆಯ ಕೆಲಸ ಪ್ರಾರಂಭ ಆಗಿದ್ದು, ಅನುದಾನ ಹಂಚಿಕೆ ಆಗಿದೆ. ಆದ್ರೆ ಈ ಕೋರ್ಟಲ್ಲಿ ಇದೆ ಕೇಸ್ ಅಂತ ಹೇಳ್ಬಿಟ್ಟು ಹೇಳಿ ತಾರತಮ್ಯ ಮಾಡಿ ಅಂತಹ ಕೆಲಸಗಳನ್ನ ಬಹಳಷ್ಟು ಕಡೆ ಅವರು ನಿಲ್ಲಿಸಿದ್ದಾರೆ. ಹಾಗಾಗಿ ನಾನು ಅವರಿಗೆ ಆಗ್ರಹ ಮಾಡ್ತೀನಿ, ಆದಷ್ಟು ಬೇಗ ಈ ರೀತಿಯ ಯಾವುದೇ ಒಂದು ತೊಡಕಿದ್ರೆ ಅದನ್ನು ನಿವಾರಿಸಿ, ಜನಪ್ರತಿನಿಧಿಗಳ ಕೆಲಸನೇ ಅದನ್ನ ನಿವಾರಿಸಿ ಆ ಕೆಲಸಗಳನ್ನ ಪ್ರಾರಂಭ ಮಾಡಿ ಆದಷ್ಟು ಬೇಗ ಅದನ್ನು ಮುಗಿಸಿ ಅಂತ ಹೇಳ್ಬಿಟ್ಟು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಇನ್ನೊಂದು ಮುಖ್ಯ ವಿಷಯ, 2016-17ರಲ್ಲಿ ನಾವು 11 ಶಾಸಕರು, ಅಲ್ಪಸಂಖ್ಯಾತ ಶಾಸಕರು ಪ್ಲಸ್ ಇಬ್ರು ಒಬ್ಬರು ಕ್ರಿಶ್ಚಿಯನ್, ಒಬ್ರು ಜೈನರು, ಹಾಗೆ ಇಬ್ರು JDS ಅಲ್ಪಸಂಖ್ಯಾತ ಶಾಸಕರು, ನಾವೆಲ್ಲ ಸೇರಿ ಮುಖ್ಯಮಂತ್ರಿಯವರ ಬಳಿ ಏನು ಇವತ್ತು ಅಲ್ಪಸಂಖ್ಯಾತರ ಕಾಲೋನಿಗಳಲ್ಲಿ ಕಾಮಗಾರಿಗಳಾಗ್ತಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಅಲ್ಪಸಂಖ್ಯಾತರು ಹಾಗೂ ಸ್ಲಮ್ಗಳು ಅಕ್ಕಪಕ್ಕದಲ್ಲಿ ಇರ್ತವೆ, ಸ್ಲಮ್ಗಳಲ್ಲಿ SCPTS ಅಲ್ಲಿ ಕಾಮಗಾರಿಗಳಾಗ್ತವೆ, ಆದ್ರೆ ಈ ಕಡೆ ಆಗ್ತಾ ಇಲ್ಲ, ಒಂದು ರೀತಿಯ ತಾರತಮ್ಯ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿದಾಗ ಕೂಡಲೇ ಸಿದ್ದರಾಮಯ್ಯ ಅವರು ಒಪ್ಪಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಒಂದು ವಿಶೇಷವಾದ ಅನುದಾನವನ್ನು ಆ ವರ್ಷ ಅವರು ಸುಮಾರು 800 ಕೋಟಿ ಅನುದಾನ ಕೊಟ್ಟರು. ಅಂದಿನಿಂದ ಇಲ್ಲಿವರೆಗೂ ಕೂಡ ಆ ಶೀರ್ಷಿಕೆಯಲ್ಲಿ ಅನುದಾನ ಬರ್ತಾ ಇದೆ. ತುಮಕೂರು ನಗರದಲ್ಲಿ ನಾನು ಏನೋ ಒಂದು ಬರೆದ ಮಾಹಿತಿ ಅಂತೆ ಕಳೆದ 4 ವರ್ಷಗಳಲ್ಲಿ 2018ರಿಂದ ಇಲ್ಲಿವರೆಗೂ ಮೊನ್ನೆವರೆಗೂ 2021ರವರೆಗೂ ಸುಮಾರು 10 ಕೋಟಿ ಅನುದಾನ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಯ ಗೋಸ್ಕರ ಬಂದಿದೆ. ಆದ್ರೆ ಇಲ್ಲೂ ಕೂಡ ಕೆಲವು ತಾರತಮ್ಯಗಳಾಗಿದ್ದಾವೆ. ಏನಂತ ಹೇಳಿದ್ರೆ ಅದರಲ್ಲಿ ಅವ್ರು ಷರತ್ತುಗಳು ಹಾಕಿರ್ತಾರೆ. ಎಲ್ಲಿ ಅಲ್ಪಸಂಖ್ಯಾತರು ಯಾರೇ ಇರಲಿ, ಅವರು ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ ಇರ್ಬೋದು, ಜೈನರು ಇರ್ಬೋದು, ಎಲ್ಲಿ ಅಲ್ಪಸಂಖ್ಯಾತರು 50% ಹೆಚ್ಚಿರ್ತಾರೆ ಅಂತಹ ವಾರ್ಡ್ಗಳಲ್ಲಿ ಅಥವಾ ಅಂತಹ ಬೀದಿಗಳಲ್ಲಿ ನೀವು ಅಲ್ಪಸಂಖ್ಯಾತರ ಅನುದಾನವನ್ನ ಬಳಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಇಲಾಖೆಯಿಂದ ಬೇರೆ ನನಗೆ ಬಂದ ಮಾಹಿತಿ ಪ್ರಕಾರ ಬೇರೆ ವಾರ್ಡ್ಗಳಲ್ಲಿ ಎಲ್ಲಿ ಅಲ್ಪಸಂಖ್ಯಾತರು ಇಲ್ಲ ಅಲ್ಲಿ ಈ ಕಾಮಗಾರಿಗಳನ್ನ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು, ಇದನ್ನು ಕೂಡ ನಾವು ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ನಾವು ಸಂಬಂಧಪಟ್ಟ ಇಲಾಖೆಗೆ ಬರೆದಿದ್ದೀವಿ. ತಮ್ಮ ಮುಖಾಂತರ ನಾನು ಜನರಿಗೆ ಈ ಮಾಹಿತಿಯನ್ನು ಕೊಡಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.